ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ರಾಜ್ಯ ಗಡಿಭಾಗ ತಲಪಾಡಿ ಚೆಕ್ ಪೋಸ್ಟ್ ಕೋವಿಡ್ ತಪಾಸಣೆ ಬಗೆಟ್ ಪರಿಶೀಲಿಸಾಯರ ಬೋರ್ಡ್ ಶುಕ್ರವಾರ ಭೇಟಿ ಕೊರಿಯರು. ಈ ಸಂದರ್ಭದ ಗಡಿಟು ಕೈಗೊಂಡಿನ ಕೋವಿಡ್ ತಪಾಸಣಾ ಕಾರ್ಯಾಲಯದ ಪ್ರಕ್ರಿಯೆಯನ್ನು ಕೂಲಂಕುಷವಾದ ಪರಿಶೀಲನೆ ಮಂತೇರು. ಬಸ್ ಬರುತ್ತೆ ಡೈಲಿ ಎಲ್ಲಿಂದ ಬರ್ತಾ ಇದ್ದೀರಾ? ಏನಕ್ಕೆ to understand the reason of your visit to Bangalore. You're going to take the vaccine. ಈ ಪೊರ್ತು ಪಾತೆರ್ನ ಡಾಕ್ಟರ್ ರಾಜೇಂದ್ರ ಕೆವಿ ಕೋವಿಡ್ ಪ್ರಕರಣಗಳು ಜಾಸ್ತಿ ಆವೊಂದೊಪ್ಪು ನಿರ್ದಾತ್ರ ಪಿರ ದಾದ ಹೆಚ್ಚುವರಿ ನಿರ್ಬಂಧಲೇನು ಪಾಡೊಲಿ ಪನ್ಪಿನೇನು ಪರೀಕ್ಷೆ ಮಲ್ಪೆರ ಬೋರ್ಡಾದ ಇಡೆಗೆ ಭೇಟಿ ಕೊಡ್ತಾ ಈ ಬಗೆಟ್ ಸರ್ಕಾರಕ್ಕೆ ಶಿಫಾರಸ್ ಮಲ್ಪ ಪಂಡು ತೆರಿಪಾಯರು. ಕೇರಳದಲ್ಲಿ ಪ್ರಕರಣಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಗಡಿಯಲ್ಲಿ ಇನ್ನೂ ಹೆಚ್ಚು ಕಟ್ಟುನಿಟ್ಟಿನ ಇದನ್ನು ಮಾಡೋದಕ್ಕೋಸ್ಕರ ಇವತ್ತು ನಾನು ಮತ್ತು ಕಮಿಷನರ್ ಅವರು ವಿಸಿಟ್ ಮಾಡಿದ್ದೀವಿ. ಇಲ್ಲಿ ಈಗ ಚೆಕ್ಕಿಂಗನ್ನು ನಾವು ಏನು ಒಂದು ಡೋಸ್ ವ್ಯಾಕ್ಸಿನೇಷನ್ ತೊಗೊಂಡವರಿಗೆ ಅಲೋ ಮಾಡ್ತಾ ಇದ್ದೀವಿ.
ಮತ್ತು RT-PCR ನೆಗೆಟಿವ್ ರಿಸಲ್ಟ್ ತಂದವರಿಗೆ ನಾವು ಅಲೋ ಮಾಡ್ತಾ ಇದ್ದೀವಿ. ಯಾರು ರೆಗ್ಯುಲರಾಗಿ ಓಡಾಡ್ತಾ ಇದ್ದಾರೆ ಮತ್ತು ಯಾರು RT-PCR ಟೆಸ್ಟನ್ನು ಮಾಡಿಸ್ಕೊಂಡೆ ವ್ಯಾಕ್ಸಿನೇಷನ್ ಇಲ್ಲದೆ ಬರ್ತಾ ಇದ್ದಾರೆ ಅವರಿಗೆ ಚೆಕಿಂಗ್ ಫೆಸಿಲಿಟಿಯನ್ನು ಕೂಡ ಇಲ್ಲಿ ಮಾಡಿದ್ವಿ. ನಮ್ಮ ಜಿಲ್ಲೆಯ ಗಡಿಯಲ್ಲಿ ಈಗ 4 ಕೇಂದ್ರಗಳಲ್ಲಿ ಆನ್ ದ ಸ್ಪಾಟಲ್ಲಿ ಟೆಸ್ಟಿಂಗ್ ಮಾಡುವಂಥ ಫೆಸಿಲಿಟಿಯನ್ನು ನಾವು ಮಾಡಿದ್ದೀವಿ. ಮತ್ತು ಬೇರೆ ಕಡೆ ಬಂದಿರುವಂಥವ್ರಿಗೆ ಯಾರು ಅವರು ಟೆಸ್ಟ್ ಮಾಡಿಸ್ಕೊಂಡು ಬಂದಿರೋರಿಗೆ ಈ ಕಡೆಗೂ ಕೂಡ ಡೈವರ್ಷನ್ ಮಾಡೋದು ಅಂತ ಇದ್ರೊಳಗಡೆ ಇದ್ದೀವಿ. ಇವತ್ತು ಏನು ಪ್ರಕರಣಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಮತ್ತೆ ಅಡಿಷ್ನಲ್ ಆಗಿ ರಿಸ್ಟ್ರಿಕ್ಷನ್ಸ್ಗಳನ್ನು ಏನು ಹಾಕ್ಬೋದು ಅನ್ನೋದನ್ನು ಪರೀಕ್ಷೆ ಮಾಡೋದಕ್ಕೆ ಗಡಿಯ ಭೇಟಿಯನ್ನು ನಾನು ಮತ್ತು ಕಮಿಷನರ್ ಅವರು ಮಾಡ್ತಾ ಇದ್ದೀನಿ. ಈ ಒಂದು ಹಿರಿಯ ಅಧಿಕಾರಿಗಳ ಒಂದು ಮೀಟಿಂಗನ್ನು ಇವತ್ತು ಇಟ್ಕೊಂಡಿದ್ವಿ. ಇದ್ರ ಜೊತೆಗೆ ಟೆಸ್ಟ್ಗಳನ್ನು ಜಾಸ್ತಿ ಮಾಡೋದ್ರ ಜೊತೆಗೆ ಅಡಿಷ್ನಲ್ ರಿಸ್ಟ್ರಿಕ್ಷನ್ಸ್ಗಳನ್ನ ಏನು ಹಾಕೋದ್ರ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇದ್ವಿ. ಅದಕ್ಕೆ ಸರ್ಕಾರಕ್ಕೂ ಕೂಡ ರೆಕಮೆಂಡ್ ಮಾಡೋದು. ನಾಳೆನೂ ಜನಪ್ರತಿನಿಧಿಗಳು ಮತ್ತು ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯ ಮೀಟಿಂಗ್ ಇದೆ. ಅದರೊಳಗಡೆನೂ ಕೂಡ ಅಡಿಷ್ನಲ್ ರಿಸ್ಟ್ರಿಕ್ಷನ್ಸ್ಗಳನ್ನ ಏನು ಹಾಕ್ಬೋದು, ನಮ್ಮಲ್ಲಿ ಧಾರ್ಮಿಕ ಕ್ಷೇತ್ರಗಳಲ್ಲೂ ಕೂಡ ಭಾಳಷ್ಟು ಜನ ಬರುವಂಥದ್ದು ಮತ್ತು ಬೇರೆ ಒಂದು ಪ್ರೋಗ್ರಾಮ್ಸ್ಗಳು ನಡೆಯುವಂಥದ್ದಕ್ಕೆ ರಿಸ್ಟ್ರಿಕ್ಷನ್ಸ್ ಹಾಕೋದಾಗಿರ್ಬೋದು, ಇಂಟರ್ ಸ್ಟೇಟ್ ಬಸ್ ಮೂವ್ಮೆಂಟ್ ಆಗಿರ್ಬೋದು, ಮತ್ತು ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ಗಳು ಬೇರೆ ರಾಜ್ಯಗಳಿಂದ ಇಲ್ಲಿಗೆ ಬರುವಂಥವ್ರಿಗೆ ಅಡಿಷ್ನಲ್ ರಿಸ್ಟ್ರಿಕ್ಷನ್ ಆಗೋದ್ರ ಬಗ್ಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮತ್ತು ಹಿರಿಯ ಅಧಿಕಾರಿಗಳ ಸಭೆಯನ್ನು ಕರೆದು ನಾವು ಅದರೊಳಗಡೆ ತೀರ್ಮಾನ ಮಾಡಿ ಇವತ್ತು ಸಾಯಂಕಾಲದೊಳಗಡೆ ಡೈರೆಕ್ಷನ್ಸನ್ನು ಕೊಡ್ತೇವೆ. ನಿನ್ನೆ ಒಂದು ದಿವಸ 6700 ಟೆಸ್ಟ್ಗಳಾಗಿದ್ದು, ಅದರ್ವೈಸ್ ಪ್ರತಿ ದಿವಸನೂ ಕೂಡ 7,000 to 8,000 ಟೆಸ್ಟ್ಗಳಾಗ್ತಾ ಇದೆ. ನಮ್ಮ ಜಿಲ್ಲೆಯ ಟಾರ್ಗೆಟ್ಗೆ ನಮಗೆ 9,000 ಟೆಸ್ಟ್ ಒಳಗಡೆ ಪ್ರತಿ ದಿವಸನೂ ಕೂಡ ಉತ್ತಮವಾಗಿ ಟೆಸ್ಟಿಂಗ್ ಆಗ್ತಾ ಇದೆ. ನಮ್ಮಲ್ಲಿ ಪಾಸಿಟಿವಿಟಿ ರೇಟ್ ಜಾಸ್ತಿ ಆಗ್ತಾ ಇರೋದ್ರಿಂದ ಇನ್ನೂ ಟೆಸ್ಟ್ಗಳನ್ನು ಜಾಸ್ತಿ ಮಾಡೋದಕ್ಕೆ ತಂಡಗಳನ್ನು ರಚನೆ ಮಾಡಿಕೊಂಡು ಗಡಿ ಭಾಗದಲ್ಲೂ ಕೂಡ ಟೆಸ್ಟ್ ಮಾಡೋದಕ್ಕೆ ಮತ್ತು ಬೇರೆ ಬೇರೆ ಆಯ್ದ ಸ್ಥಳಗಳಲ್ಲಿ ಮೈಕ್ರೋ ಕಂಟೈನ್ಮೆಂಟ್ ಝೋನ್ ಮಾಡೋದಾಗಿರ್ಬೋದು. ಮತ್ತು ನಾವು ಒಂದು ಆಪ್ಷನನ್ನು ಕೊಡ್ತಾ ಇದ್ವಿ ಅವರಿಗೆ ಹೋಮ್ ಐಸೋಲೇಷನ್ ಒಳಗಡೆ. ಅದರ ಬಗ್ಗೆಯೂ ಕೂಡ ಗಂಭೀರವಾಗಿ ಯೋಚನೆ ಮಾಡ್ತಾ ಇದ್ವಿ. ಈಗ ಆಲ್ರೆಡಿ ಆರ್ಡ್ರನ್ನ ಇಶ್ಯೂ ಮಾಡಿದ್ವಿ, ಕಡ್ಡಾಯವಾಗಿ ಅವ್ರನ್ನ ಕೋವಿಡ್ ಕೇರ್ ಸೆಂಟರ್ಗಳಿಗೆ ಇಲ್ಲ ಹಾಸ್ಪಿಟಲ್ಗಳಿಗೆ ಹಾಕಬೇಕು ಅನ್ನೋವಂಥ ವಿಚಾರದಲ್ಲಿ. ಅದನ್ನು ಕಟ್ಟುನಿಟ್ಟಾಗಿ ಮಾಡೋ ಹಾಗೆ ಮಾಡಿಕೊಂಡು ಏನು ಕೇರಳದಲ್ಲಿ ಕೇಸಸ್ಗಳು ಜಾಸ್ತಿ ಆಗ್ತಾ ಇರೋದು ಎಫೆಕ್ಟು ದಕ್ಷಿಣ ಕನ್ನಡಕ್ಕೆ ಬರೋದಕ್ಕೆ ಸ್ಟಾರ್ಟ್ ಆಗಿದೆ, ಅದನ್ನು ಅಲ್ಲಿಗೆ ನಿಲ್ಲಿಸೋದಕ್ಕೆ ಜಿಲ್ಲಾಡಳಿತದಿಂದ ಎಲ್ಲ ಪ್ರಯತ್ನವನ್ನು ಮಾಡಲಾಗಿದೆ. ಈ ಗಡಿಭಾಗದ ವಾಹನ ಸಂಚಾರ ಏನಾದರೂ ಅದರ ಬಗ್ಗೆ ಭಾಳಷ್ಟು ಈಗ ಅದಕ್ಕೆ ಪರಿಸ್ಥಿತಿಯನ್ನು ನೋಡ್ತಾ ಇದ್ದೀವಿ. ಗೂಡ್ಸ್ ವೆಹಿಕಲ್ಸ್ಗಳು ಓಡಾಡ್ತಾ ಇರುತ್ತೆ, ಪ್ರತಿ ದಿವಸ ಬಸ್ಗಳು ಓಡಾಡ್ತಾ ಇದೆ. ಮತ್ತು ಕಾಸರಗೋಡು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ನಡುವೆ ಪ್ರತಿ ದಿವಸನೂ ಓಡಾಡುವಂಥವರ ಸಂಖ್ಯೆ ಭಾಳ ಜಾಸ್ತಿ ಇದೆ. ಅದನ್ನು ಹಿರಿಯ ಅಧಿಕಾರಿಗಳು, ಪೊಲೀಸ್ ಕಮಿಷನರು ಇವರೆಲ್ಲರೂ ಕೂತ್ಕೊಂಡು ನಾವು ಚರ್ಚೆ ಮಾಡಿ ಮತ್ತು ಜನಪ್ರತಿನಿಧಿಗಳ ಜೊತೆಗೆ ಡಿಸ್ಕಷನ್ ಮಾಡಿ ಸರ್ಕಾರಕ್ಕೂ ಏನು ರೆಕಮೆಂಡ್ ಮಾಡಬೇಕು ಅನ್ನೋದು ಇವತ್ತು సాయంకాలದೊಳಗಡೆ ನೋಡ್ತೀವಿ. తలపాడి కేరళ గడిభాగ ఆయనిర్దాత్ర మూలు జాస్తి వాహనలు జనకులు పోందుప్పేరు ఐకబోడాదు ಮೂರು ಚೆಕ್ ಪೋಸ್ಟ್ ನಿರ್ಮಾಣ ಮಂತದ. ಕೋವಿಡ್ ಪ್ರಕರಣಲು ಪಿರ ಜಾಸ್ತಿ ಆವಂದುಂಡು. ಈ ನಿಟ್ಟಿಡು ಸಾರ್ವಜನಿಕರು ಜಾಸ್ತಿ ಜವಾಬ್ದಾರಿ ನಡಪಡು ಪಣದು ಪೊಲೀಸ್ ಆಯುಕ್ತರು ಶಶಿಕುಮಾರ್ ತಿಳಿಪಾಯಿರು. ಮಂಗಳೂರು ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಈಗಾಗಲೇ 6 ಚೆಕ್ ಪೋಸ್ಟ್ಗಳು ಕೋವಿಡ್ ಎನ್ಫೋರ್ಸ್ಮೆಂಟ್ಗೆ ಕರ್ತವ್ಯ ನಿರ್ವಹಿಸ್ತಾ ಇದ್ದಾವೆ. ಇವೆಲ್ಲ 24/7 ಅಂದರೆ ದಿನದ 3 ಶಿಫ್ಟ್ಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾವೆ. ಮುಖ್ಯವಾಗಿ ನಮ್ಮ ತಲಪಾಡಿ ಚೆಕ್ ಪೋಸ್ಟ್ ಏನಿದೆ ಅದು ಕರ್ನಾಟಕ ಮತ್ತು ಕೇರಳ ಇದನ್ನು ಕನೆಕ್ಟ್ ಮಾಡುವಂಥದ್ದು. ಇದು ಒಂದು ನ್ಯಾಷನಲ್ ಹೈವೇ ಇರೋದ್ರಿಂದ ಇಲ್ಲಿ 2 ವೀಲರಿಂದ ಹಿಡಿದು 3 ವೀಲರು, 4 ವೀಲರು, ಪ್ಯಾಸೆಂಜರ್ ವೆಹಿಕಲ್ಸು, ಬಸ್ಸಸ್ಸು, ಟ್ರಾನ್ಸ್ಪೋರ್ಟ್ ವೆಹಿಕಲ್ಸು, ಅದೇ ರೀತಿ ಹೆವಿ ವೆಹಿಕಲ್ಸು, ಲಾರಿಗಳು, ಕಂಟೈನರ್ ವೆಹಿಕಲ್ಸು ಪ್ರತಿಯೊಂದು ಓಡಾಡೋವಂಥ ಮಾರ್ಗ ಇದು. ಸೊ ಹಾಗಾಗಿ ಇಲ್ಲಿ ಒಂದು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಬ್ಬಂದಿ, ಪೊಲೀಸ್ ಅಧಿಕಾರಿ ಸಿಬ್ಬಂದಿ ಮತ್ತು ರೆವಿನ್ಯೂ, ಹೆಲ್ತ್ ಅಫಿಷಿಯಲ್ಸ್ ಸೇರಿದಂಥ ಒಂದು ಚೆಕ್ ಪೋಸ್ಟನ್ನು ನಿರ್ಮಾಣ ಮಾಡಲಾಗಿದೆ. ಇದನ್ನು ಹೊರತುಪಡಿಸಿ ಮಂಗಳೂರು ನಗರ ರೈಲ್ವೆ ಸ್ಟೇಷನ್ಗಳಲ್ಲಿ ಹಾಗೂ ಕೇರಳದಿಂದ ಇರುವಂಥ ಕೆಲವು ಇಂಟರ್ನಲ್ ರೋಡ್, ಯಾವ ಕನೆಕ್ಟಿಂಗ್ ರೋಡ್ಸ್ ಇದ್ದಾವೆ ಅಲ್ಲಿ ಕೂಡ ಒಟ್ಟು 6 ಚೆಕ್ ಪೋಸ್ಟ್ಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇನ್ನು ಹೆಚ್ಚಿನ ಸಂಖ್ಯೆಯ ಚೆಕ್ ಪೋಸ್ಟ್ ಇದೆ ಅನ್ನೋಂಥದ್ದು ಮಾಹಿತಿ ಇದೆ. ಸೊ ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪಾಸಿಟಿವಿಟಿ ರೇಟ್ ಏನಿದೆ ಇತರೆ ಜಿಲ್ಲೆಗಳಿಗೆ ಕಂಪೇರ್ ಮಾಡಿದರೆ ಸ್ವಲ್ಪ ಹೆಚ್ಚಿಗೆ ಇರುವಂಥದ್ದು ನಮ್ಮ ಹಿರಿಯ ಅಧಿಕಾರಿಗಳು ಅಬ್ಸರ್ವ್ ಮಾಡಿಬಿಟ್ಟು ನಮಗೆ ಇಂಡಿಕೇಟ್ ಮಾಡಿದ್ದಾರೆ. ಹಾಗಾಗಿ ಇನ್ನೂ ಹೆಚ್ಚು ಎಫೆಕ್ಟಿವ್ ಆಗಿ ಎನ್ಫೋರ್ಸ್ಮೆಂಟು ಮಾಡಬೇಕಾಗತ್ತೆ. ಅದು ಮಾಸ್ಕ್ ಇರ್ಬೋದು ಅಥವಾ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇರ್ಬೋದು, ಸ್ಯಾನಿಟೈಸರ್ ಯೂಸ್ ಮಾಡುವಂಥದ್ದು, ಪರ್ಟಿಕ್ಯುಲರ್ಲಿ ರಸ್ತೆಗಳಲ್ಲಿ ಓಡಾಡುವಂಥವ್ರು, ಸಾರ್ವಜನಿಕ ಸ್ಥಳಗಳಲ್ಲಿ ಇರುವಂಥವ್ರು ಮತ್ತು ಬೇರೆ ಬೇರೆ ಎಸ್ಟಾಬ್ಲಿಷ್ಮೆಂಟಲ್ಲಿ ಜನಸಂದಣಿ ಜಾಸ್ತಿ ಇರುತ್ತೆ ಅಂಥ ಕಡೆ ಹೆಚ್ಚು ಎನ್ಫೋರ್ಸ್ಮೆಂಟ್ ಅವಶ್ಯಕತೆ ಇರುವಂಥದ್ದು ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ಹೇಳಿದ್ದಾರೆ. ಮತ್ತು ಈ ಎಲ್ಲ ಪರಿಸ್ಥಿತಿನ ಅವಲೋಕನ ಮಾಡಿ ಅವರು ಪ್ರತ್ಯೇಕ ಮಾರ್ಗಸೂಚಿಯ ಅನ್ನು ಕೂಡ ಇವತ್ತು ಸಂಜೆ ಅಥವಾ ಯಾವಾಗ ಬಿಡುಗಡೆ ಮಾಡ್ತಾರೆ. ಸಾರ್ವಜನಿಕರು ಹೆಚ್ಚು ಜವಾಬ್ದಾರಿಯಿಂದ ನಡ್ಕೊಳ್ಳುವಂಥ ಒಂದು ಹಂತ ಇದು. ಯಾಕೆಂದರೆ ನಾವು ನೋಡ್ತಾ ಇದ್ದೀವಿ ಭಾರತದ ಕೆಲವು ಜಿಲ್ಲೆಗಳಲ್ಲಿ ಆಲೆ ಥರ್ಡ್ ವೇವ್ ಬಂದುಬಿಡ್ತು, ಕೆಲವು ರಾಜ್ಯಗಳಲ್ಲಿ ಥರ್ಡ್ ವೇವ್ ಬಂದುಬಿಡ್ತು ಅಂತಂದು ಆತಂಕ ಸೃಷ್ಟಿಯಾಗಿದೆ. ಅದು ಬರಬಾರ್ದು ಅನ್ನೋಂಥದ್ದಾದರೆ ಸಾರ್ವಜನಿಕರು ಪ್ರತಿಯೊಬ್ಬರೂ ಹೆಚ್ಚು ಜವಾಬ್ದಾರಿಯಿಂದ ನಡ್ಕೋಬೇಕು. ಇಲ್ಲಾಂದರೆ ಏನಾಗುತ್ತೆ, ಮುಂದಿನ ದಿನಗಳಲ್ಲಿ ಮತ್ತೆ ಇನ್ನೂ ಎಷ್ಟು ಸ್ಟ್ರಿಕ್ಟರ್ ಗೈಡ್ಲೈನ್ಸ್ ಬೇಕು, ಪಾಸಿಟಿವಿಟಿ ರೇಟ್ ಕಮ್ಮಿ ಆಗ್ತಾಯಿಲ್ಲ, ಕೇಸಸ್ ಕಮ್ಮಿ ಆಗ್ತಾಯಿಲ್ಲ, ಡೆತ್ ಕಮ್ಮಿ ಆಗ್ತಾಯಿಲ್ಲ ಅಂತಂದು ಮತ್ತೆ ಲಾಕ್ಡೌನ್ ಮಾಡೋವಂಥ ಪರಿಸ್ಥಿತಿ ಬರಬಾರ್ದು. ಹಂಗಾಗಿ ಸಾರ್ವಜನಿಕರು ಹೆಚ್ಚು ಜವಾಬ್ದಾರಿಯಿಂದ ನಡ್ಕೋಬೇಕು. ಅದೇ ರೀತಿ ಸದ್ಯದ ಮಾರ್ಗಸೂಚಿ ಪ್ರಕಾರ 1 ಡೋಸ್ ಆಫ್ ವ್ಯಾಕ್ಸಿನ್ನು ಅಥವಾ ಕೋವಿಡ್ ನೆಗೆಟಿವ್ ರಿಪೋರ್ಟ್ ಇರುವಂಥವ್ರು ಒಳಗೆ ನಮ್ಮ ಬಾರ್ಡ್ರು ಇಂದ ಒಳಗಡೆ ಬರಲಿಕ್ಕೆ ಅವಕಾಶ ಇದೆ. ಸೊ ಅದೇನು ಗೈಡ್ಲೈನ್ಸ್ ಕೊಡ್ತಾರೆ ಅದನ್ನು ನಾವು ಜಾರಿಗೊಳಿಸಲಿಕ್ಕೆ ಜಿಲ್ಲಾಡಳಿತದಿಂದ ಮತ್ತು ಸರ್ಕಾರದಿಂದ ಬರುವಂಥ ಮಾರ್ಗಸೂಚಿಗಳನ್ನ ಜಾರಿಗೊಳಿಸಲಿಕ್ಕೆ ನಮ್ಮ ಪೊಲೀಸ್ ಇಲಾಖೆ ಸಿದ್ಧವಾಗಿದೆ.
ಡಿಸಿಪಿ ಹರಿರಾಮ್ ಶಂಕರ್, ಉಪವಿಭಾಗಾಧಿಕಾರಿ ಮದನ್ ಮೋಹನ್, ಜಿಲ್ಲಾ ಆರೋಗ್ಯ ಬೊಕ್ಕ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಕಿಶೋರ್, ತಹಶೀಲ್ದಾರ್ ಗುರುಪ್ರಸಾದ್, ಡಾಕ್ಟರ್ ಸುಜಯ್ ಭಂಡಾರಿ, ವೈದ್ಯಾಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ಆರೋಗ್ಯ ಇಲಾಖೆ ಅಧಿಕಾರಿಗಳು ಬೊಕ್ಕ ಬಾಕಿದಕ್ಲು ಪಾಲ್ಪಡೆದಿದ್ದರು. ಅವಿರ್ದು ಬೊಕ್ಕ ದೇವಿಪುರ ಗಡಿಭಾಗಗಳ ಭೇಟಿ ಕೊರ್ದು ಮೂಲುಲ ಚೆಕ್ ಪೋಸ್ಟ್ ನಿರ್ಮಾಣ ಮಲ್ಪನ ಬಗೆಟ್ ಅಧಿಕಾರಿಗಳ ಪಾತ್ರಕತೆ ನಡಪಾಯಿರು. ಆ ಕಡೆಯಿಂದ ಬಂದು ಆಚೆ ಹೋಗ್ಲಿಕ್ಕೆ ಆಗ್ತದೆ. ಆಚೆ ಹೋದ್ರೆ ದೇರ್ಲಕ್ಕ ಈ ಕಡೆ ತಲಬಡಿ ನಮ್ಮ ಜಾಗಕ್ಕೆ ಹೌದು ಸಲ್ಲೇ ಆಗ್ಬೇಕು ಬಂದ್ಕೊಂಡು ಕೇರಳ ಸರ್ ಇಲ್ಲಿ ಒಂದು ಚೆಕ್ ಪೋಸ್ಟ್ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಬಂದು ಬರ್ತದೆ. ಇಲ್ಲಿ ಬಂದಾಗ ಕೂಡ ಬರಲ್ಲ ಸರ್. ಅಲ್ಲಿ ಕಡೆಯಲ್ಲಿ ಯೂ ಟರ್ನ್ ಮಾಡಿ ಹಾಂ ಶೆಲ್ಟರ್ ಮಾಡಬೇಕು, ನೀಟಾಗಿ ಶೆಲ್ಟರ್ ಮಾಡಿ ಕುತ್ಕೊಳಕ್ಕೆ ಅವಕಾಶ ಮಾಡಿ ಲೈಟಿಂಗ್ ವ್ಯವಸ್ಥೆ ಮಾಡಿಕೊಂಡು ಫ್ಯಾನ್ಗೆಲ್ಲ ಮಾಡಿಸಿ. ಅದೇ ಯಾವ ಕಡೆನೂ ಇಲ್ಲ. ಈಗ ಒಂದು ವೇಳೆ ಪೊಲೀಸ್ನವ್ರು ಅದನ್ನೇನಾರು ಮಾಡಿದರೆ ಮಾಡಿಸಿ ಇಲ್ಲ ನಮ್ಮ ತಹಶೀಲ್ದಾರ್ ಮಾಡಿಸಿ.